ಬೆಳೆ ಸಮೀಕ್ಷೆಗಳು ಅಂತ ಹೇಳುವಂಥದ್ದನ್ನು ಗಮನಿಸ್ತಾ ಹೋದೆವು. ಖಂಡಿತವಾಗಿಯೂ ಆ ಬೆಳೆ ಸಮೀಕ್ಷೆ ಅಂತ ಹೇಳುವಂಥದ್ದು ರೈತರಿಗೆ ಈಗ ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಯಾವುದೋ ಸಮಯ ಅಂತ ಇಲ್ಲ, ಸಮಯವಲ್ಲದ ಸಮಯದಲ್ಲಿ ಮಳೆಗಳು ಬೀರ್ತಾ ಇರುವಂಥದ್ದು, ವಿಪರೀತವಾಗಿ ಬಿಸಿಲು ಬರುವಂಥದ್ದು, ಇದೆಲ್ಲ ಸಮಸ್ಯೆಗಳಾಗುವಾಗ ಬೆಳೆ ಸಮೀಕ್ಷೆಯ ಮೂಲಕವಾಗಿ ಹೇಗೆಲ್ಲ ಉಪಯೋಗ ಪಡ್ಕೊಳ್ತಾ ಹೋಗ್ಬೋದು. ಬೆಳೆ ಸಮೀಕ್ಷೆ ಅನ್ನುವಂಥದ್ದು 2017ರಿಂದ ಪ್ರಾರಂಭ ಆಯಿತು. ಮೊದಲು ನಮ್ಮ ಗ್ರಾಮ ಲೆಕ್ಕಿಗರು RTCಯಲ್ಲಿ ಕೈ ಬರಹದಿಂದ ಬೆಳೆಗಳನ್ನು ನಮೂದು ಮಾಡ್ತಾ ಇದ್ರು. ಇದನ್ನ ಟ್ರಾನ್ಸ್ಫಾರ್ಮ್ ಮಾಡಿ ಡಿಜಿಟಲೈಸೇಷನ್ ಮಾಡುವಂಥ ಉದ್ದೇಶದಿಂದ ಸರ್ಕಾರದ ಗವರ್ನೆನ್ಸ್ ಅಂತ ಆಡಳಿತ ವಿಭಾಗದಿಂದ ಅಥವಾ ಡಿಪಾರ್ಟ್ಮೆಂಟ್ ಇಂದ ಈ ರೀತಿಯ ಬೆಳೆ ಸಮೀಕ್ಷೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. 2017ರಲ್ಲಿ ಇಲಾಖೆಯನ್ನು ಮಾಡಬೇಕು ಅಂತ ಆಯಿತು. 2018ರಲ್ಲಿ ಕಂದಾಯ ಇಲಾಖೆಯಿಂದ ಬೆಳೆ ಸಮೀಕ್ಷೆ ಮಾಡಬೇಕು ಅಂತ ಆಯಿತು. ತದನಂತರ ನಮ್ಮ PR ಗಳು ಅಂತೇಳಿ ಅಥವಾ ಖಾಸಗಿ ನಿವಾಸಿಗಳು ಅಂತ ಹೇಳಿ ನಾವು ಔಟ್ಸೋರ್ಸ್ ಮುಖಾಂತರ ಇವರನ್ನ ಹಳ್ಳಿಯ ಯುವಕರನ್ನ ಒಂದೊಂದು ಹಳ್ಳಿಗೆ ಒಬ್ಬರು ಅಥವಾ ಇಬ್ಬರನ್ನ ನಿಯೋಜನೆ ಮಾಡಿ ಅವರ ಮುಖಾಂತರ ಈ ಬೆಳೆ ಸಮೀಕ್ಷೆ ಕಾರ್ಯವನ್ನು ಕೈಗೊಳ್ಳುವ ಪ್ರಕ್ರಿಯೆ ಆರಂಭ ಆಗಿದೆ. ಇದೀಗ 3 ಹಂಗಾಮಲ್ಲಿ ಕೂಡ, ಅಂದರೆ ಮುಂಗಾರು ಹಂಗಾಮಲ್ಲಿ ಮತ್ತೆ ಹಿಂಗಾರು ಹಂಗಾಮಲ್ಲಿ ಮತ್ತೆ ಬೇಸಿಗೆ ಹಂಗಾಮಲ್ಲಿ ಕೂಡ ಬೆಳೆ ಸಮೀಕ್ಷೆ ಆಗ್ತದೆ. ಬೆಳೆ ಸಮೀಕ್ಷೆಯಿಂದಾಗಿ ನಮಗೆ ಮೊದಲನಾಗಿ RTCಯಲ್ಲಿ ಬೆಳೆ ನಮೂದಾಗ್ತದೆ. ಇದರಿಂದ ರೈತರಿಗೆ ಈ ಬೆಳೆ ಆಧಾರಿತ ಏನಾದರೂ ಸವಲತ್ತುಗಳನ್ನು ಇಲಾಖೆಗಳಲ್ಲಿ ತಗೊಳ್ಬೇಕಾದ್ರೆ ಇದು ಭಾಳ ಉಪಯೋಗ ಆಗ್ತದೆ. ಮತ್ತು ಕನಿಷ್ಠ ಬೆಂಬಲ ಬೆಲೆ ಅಂತ ಒಂದಿದೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತೇಳಿ, ಭತ್ತಕ್ಕಾಗಲಿ ಅಥವಾ ಬೇರೆ ಯಾವುದಾದ್ರು ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ತಗೊಳ್ಬೇಕಾದ್ರೂ ಕೂಡ ಈ ಬೆಳೆ ಸಮೀಕ್ಷೆ ಕಡ್ಡಾಯವಾಗಿ ಬೇಕಾಗ್ತದೆ. ಮತ್ತು ಬೇರೆ ಯಾವುದಾದ್ರೂ ಇಲಾಖಾ ಸೌಲಭ್ಯಗಳು ಅಥವಾ ಬೆಳೆ ವಿಮೆ, ಕ್ರಾಪ್ ಇನ್ಸೂರೆನ್ಸ್ ಮಾಡಬೇಕಾದ್ರೂ ಕೂಡ ಅಥವಾ ಬೆಳೆ ಸಾಲ ಈ ಸೊಸೈಟಿಗಳಲ್ಲಿ ತಗೊಳ್ಬೇಕಾದ್ರೂ ಕೂಡ ಈ ಬೆಳೆ ಸಮೀಕ್ಷೆ ಕಡ್ಡಾಯವಾಗಿ ಆಗ್ತಾ ಇದೆ. ಕಳೆದ 2 ವರ್ಷಗಳಿಂದ ರೈತರಿಗೆ ಕೂಡ ತಮ್ಮ ಮೊಬೈಲಲ್ಲಿ ಬೆಳೆ ಸಮೀಕ್ಷೆ ಮಾಡಲಿಕ್ಕೆ ಕೂಡ ಅವಕಾಶವನ್ನು ಅದು ಆಂಡ್ರಾಯ್ಡ್ ಅಥವಾ ಸ್ಮಾರ್ಟ್ ಫೋನ್ ಇರುವಂಥ ರೈತ ಬಾಂಧವರು ಅವರು ಈ ಫಾರ್ಮರ್ಸ್ ಕ್ರಾಪ್ ಸರ್ವೆ ಆ್ಯಪ್ ಅನ್ನೋದನ್ನು ಈ ವರ್ಷ ಆದರೆ ಫಾರ್ಮರ್ಸ್ ಕ್ರಾಪ್ ಸರ್ವೆ ಆ್ಯಪ್ 2022 ಪ್ರತಿ ವರ್ಷ ಅದು ಆ್ಯಪ್ ಬರ್ತಾ ಇರ್ತದೆ. ರೈತರಿಗೆ ಕಷ್ಟ ಆಗುದಿಲ್ಲ ಹಾಗೆ ಬೇರೆ ಬೇರೆ ಆಗ್ತಾ ಇದ್ರೆ? ಇಲ್ಲ, ಈ ವರ್ಷದಿಂದ ಅದು ಒಂದೇ ಆ್ಯಪಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಬಂದಿದೆ. ಅಂದರೆ ಪ್ರತಿ ವರ್ಷ ಮಾಡಲಿಕ್ಕೆ ಆಗ್ತದೆ. ಅದರಲ್ಲಿ ಸೀಸನ್ ಅನ್ನು ನಾವು ನಮೂದು ಮಾಡಬೇಕು. ಮುಂಗಾರು ಅಥವಾ ಹಿಂಗಾರು ಯಾವ ಸೀಸನಲ್ಲಿ ಸರ್ವೆ ಮಾಡ್ತೇವೆ ಆ ಸೀಸನನ್ನು ನಮೂದು ಮಾಡಿ ಅವರ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಅದಕ್ಕೊಂದು OTP ಎಂಟ್ರಿ ಮಾಡಿ ಮೊಬೈಲನ್ನು ಆ್ಯಕ್ಟಿವೇಟ್ ಮಾಡಬೇಕು. ಆ್ಯಕ್ಟಿವೇಟ್ ಮಾಡಿದ ನಂತರ ಅವರು ತಮ್ಮ ಜಮೀನಲ್ಲಿ ಹೋಗಿ ಅವರ ಬೆಳೆಗಳು ಮತ್ತು ಅವರ ಸರ್ವೆ ನಂಬರ್ ಇತ್ಯಾದಿ ವಿವರಗಳನ್ನು ನಮೂದು ಮಾಡಿ ಬೆಳೆದಂಥ ಭತ್ತ ಆಗಲಿ ಅಥವಾ ಅಡಿಕೆ ಆಗಲಿ ಯಾವುದೇ ಬೆಳೆಗಳಿರ್ತದೆ ಅದರ 3 ಛಾಯಾಚಿತ್ರ, ಕನಿಷ್ಠ ಆದರೂ 1 ಛಾಯಾಚಿತ್ರ ಬೇಕು. ಆ ಛಾಯಾಚಿತ್ರವನ್ನು ಸೆರೆ ಹಿಡಿದು ಕನಿಷ್ಠ ಎಷ್ಟು ವಿಸ್ತೀರ್ಣ ಇದೆ, ಅಡಿಕೆ ಆದರೆ ಈಗ 1 ಎಕರೆ ಆದರೆ 1 ಎಕರೆ, ಅದನ್ನು ನಮೂದು ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ನಂತರ ಈ ಸರ್ವೆ ಏನು ಮಾಡಿರ್ತಾರೆ ರೈತರು ಅದನ್ನು ಆ ಗ್ರಾಮದ ಸೂಪರ್ವೈಸರ್ ಅಂತ ನಾವು ಕರಿತೇವೆ ಅಥವಾ ಮೇಲ್ವಿಚಾರಕರು ಅಂತೇಳಿ, ಅದು ಯಾವುದಾದ್ರೂ ಇಲಾಖೆ, ಸಾಮಾನ್ಯವಾಗಿ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗರಾಗಿರ್ಬೋದು ಅಥವಾ ನಮ್ಮ ಇಲಾಖೆಯವರಾಗಿರ್ಬೋದು ಮತ್ತು ತೋಟಗಾರಿಕೆ ಇಲಾಖೆಯವರಾಗಿರ್ಬೋದು, ಅದನ್ನು ದೃಢೀಕರಿಸ್ತಾರೆ. ಈಗ ಅಲ್ಲಿ ಅಡಿಕೆ ಅಂತ ಹೇಳಿ ನಮೂದು ಮಾಡಿ ಫೋಟೋವನ್ನು ಬೇರೆ ರಬ್ಬರ್ ಛಾಯಾಚಿತ್ರ ತೆಗೆದ್ರೆ ಅದನ್ನು ವೆರಿಫೈ ಮಾಡಿ ಅದನ್ನು ದೃಢೀಕರಿಸಬೇಕಾಗ್ತದೆ. ಅವರು ತೆಗೆದದ್ದೇ ಸರಿ ಅಂತ ಹೇಳಿ ಬರುವುದಿಲ್ಲ. ಹಾಗೆ ಅದನ್ನು ಮಾಡುವಂಥ ಕಾರ್ಯ ಮೇಲ್ವಿಚಾರಕರು ಮಾಡ್ತಾರೆ. ಇದನ್ನು ಮಾಡಿದ ನಂತರ ಈ ಬೆಳೆ ಸಮೀಕ್ಷೆಯಲ್ಲಿ ಏನು ನಮೂದಾಗಿರ್ತದೆ ಬೆಳೆಗಳು RTCಯಲ್ಲಿ ಕೂಡ ಬರ್ತದೆ. ಮತ್ತು ನಮಗೆ ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಯಾವ ಬೆಳೆಗಳ ವಿಸ್ತೀರ್ಣ ಎಷ್ಟೆಷ್ಟಿದೆ ಅನ್ನೋದನ್ನು ಕೂಡ ನಮಗೆ ಲೆಕ್ಕಕ್ಕೆ ಬರ್ತದೆ. ಇದರಿಂದ ನಮ್ಮ ಸರ್ಕಾರದ ಹಂತದಲ್ಲಿ ಪಾಲಿಸಿ ಮ್ಯಾಟರ್ಸ್, ಈಗ ಬೆಳೆ ಸಮೀಕ್ಷೆ ಮಾಡಿದ ನಂತರ ಯಾವ ಬೆಳೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಹೋಗ್ತದೆ. ರೈತರಿಗೆ ಹೇಗೆ ಅದರಲ್ಲಿ ಬೆನಿಫಿಟ್ ಆಗುವಂಥದ್ದು ನೆಕ್ಸ್ಟ್ ಸ್ಟೆಪ್ ಏನಾಗ್ತದೆ ಅಂತ ಹೇಳಿದರೆ, ಈಗ ಬೆಳೆ ಸಮೀಕ್ಷೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಈಗ ಅವ್ರ ಜಮೀನಲ್ಲಿ ಒಂದು ಹಿಸ್ಸಾ ನಂಬರ್ ಇದೆ, ಅಲ್ಲಿ ಏನು ಬೆಳೆ ಬೆಳೀತಿದ್ದಾರೆ ಅಂತೇಳಿ ಸರ್ಕಾರಕ್ಕೆ ಘೋಷಣೆ ಮಾಡ್ಕೊತಾರೆ. ಅದರ ಮೇಲೆ ಏನಿದ್ರು ಯೋಜನೆಗಳು ಸಿದ್ಧಪಡಿಸುವಂಥದ್ದು. ಈಗ ಕೃಷಿ ಇಲಾಖೆಯಿಂದ ಭತ್ತದ ಬೆಳೆ ಏನಾದ್ರು ಒಂದು ಯೋಜನೆ ಬಂತು ಅಂದರೆ ಆ ಬೆಳೆ ಸಮೀಕ್ಷೆನಲ್ಲಿ ಆ ಸರ್ವೆ ನಂಬರ್ನಲ್ಲಿ ಭತ್ತದ ಬೆಳೆ ಇದ್ದರೆ ಮಾತ್ರ ನಾವು ಏನಾದರೂ ಸ್ಕೀಮಿನ ಬೆನಿಫಿಟ್ಸ್ ಕೊಡೋಕ್ಕಾಗ್ತದೆ. ಹಾಗೆ ಈಗ ಅಡಕೆದು ಈಗಿನ ಫೋನ್ ಮಾಡಿದ್ರಲ್ಲ ಒಬ್ಬ ರೈತ ಬಂದವರು ಮಾಡಿದ್ರು, ಅವರು ನಮಗೆ ಇದು ಬಂದಿಲ್ಲ ಅಂತ ಹೇಳಿದ್ರು, ಇನ್ಶೂರೆನ್ಸ್ ಹಣ ಬಂದಿಲ್ಲ ಅಂತ ಹೇಳಿ. ಅವರು ಒಂದು ಇನ್ಶೂರೆನ್ಸ್ ಮಾಡಿರ್ತಾರೆ ಒಂದು ಸರ್ವೆ ನಂಬರ್ಗೆ, ಆ ಸರ್ವೆ ನಂಬರ್ನಲ್ಲಿ ಅಡಿಕೆ ಬಿಟ್ಟು ಬೇರೆ ರಬ್ಬರು ಯಾವ್ದಾದ್ರು ಬೇರೆ ಬೆಳೆಗಳು ದಾಖಲಾಗಿದೆ ಅಥವಾ ತಪ್ಪಾಗಿದೆ ಅಥವಾ ದಾಖಲೆ ಆಗಿಲ್ಲ ಅಂತ ಹೇಳಿದ್ರೆ ಅವರಿಗೆ ಆ ಒಂದು ಇನ್ಶೂರೆನ್ಸ್ ಪ್ರೀಮಿಯಂ ಇನ್ಶೂರೆನ್ಸ್ ಅಮೌಂಟ್ ಏನಿದೆ ಅದು ಬರೋದಿಲ್ಲ. ಓಕೆ, ಅದು ತುಂಬಾ ಇಲ್ಲಿ ಸಾಕಷ್ಟು ರೈತರುಗಳಿಗೆ ಇನ್ಶೂರೆನ್ಸ್ ಅಮೌಂಟ್ ಅಂತ ಹೇಳಿದ್ರೆ ಹೇಗೆ ನಮೂದನೆ ಮಾಡುವಂಥದ್ದು? ಅಲ್ಲ, ಬೆಳೆ ಇನ್ಶೂರೆನ್ಸ್ ಮುಂಚೆನೆ ಕಟ್ಟಿರ್ತಾರೆ, ಈ ಸರ್ವೆ ನಂಬರ್ ಕಟ್ಟಿರ್ತಾರೆ. ಅಂದ್ರೆ 1 ವರ್ಷದ ಬಳಿಕ ಸಿಗುವಂಥದ್ದು, 1 ವರ್ಷ ನಂತರ ಸಿಗುವಂಥದ್ದು. ಆ 1 ವರ್ಷದಲ್ಲಿ ಮುಂಗಾರಿನಲ್ಲಿ ಈಗ ಸಮೀಕ್ಷೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅದೇನಾದ್ರು ನಮೂದಾಗ್ಲಿಲ್ಲ, ಅಡಿಕೆ ಬೆಳೆ ನಮೂದಾಗಿಲ್ಲ ಅಂತ ಹೇಳಿದ್ರೆ ಬೆಳೆ ಇಲ್ಲ, ಹಾಗಾಗಿ ಇನ್ಶೂರೆನ್ಸ್ ಅಮೌಂಟ್ ಪೇ ಆಗುದಿಲ್ಲ. ಹಾಗೆ ಈಗ NDRF ಅಂತ ಹೇಳಿ ಹೇಳ್ತೇವೆ. ಈಗ ಪ್ರಕೃತಿ ವಿಕೋಪದಲ್ಲಿ ಕೂಡ ಏನಾದ್ರು ಅಡಿಕೆ ಬೆಳೆ
ನಾಶ ಆಗಿದೆ ಅಂತ ಹೇಳಿದ್ರೆ ಅವಾಗ ಕೂಡ ಆ ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿ ಆ ಸರ್ವೆ ನಂಬರ್ ಅಲ್ಲಿ ರೆಕಾರ್ಡ್ ಆಗಿದೆಯಲ್ಲೋ ಅಂತೇಳಿ ನೋಡ್ತಾರೆ. ಓಕೆ, ಆಗ ಅದಕ್ಕೆ ಬೇಕಾಗುವಂತ ಸವಲತ್ತುಗಳನ್ನು ನೀಡ್ತಾ ಹೋಗ್ತಾರೆ. ಮತ್ತೆ ಈಗ ನೆಕ್ಸ್ಟ್ ಸಾಲ ಕೊಡುವಂಥದ್ದು, ಈಗ ಎಲ್ಲ ಸೊಸೈಟಿಗಳಲ್ಲಿ ಸಾಲ ಕೊಡುವಂಥದ್ದು ಕೂಡ ಈಗ ಇದನ್ನ ಲಿಂಕ್ ಮಾಡಿದ್ದಾರೆ. ಬೆಳೆ ಸಮೀಕ್ಷೆನಲ್ಲಿ ಆ ಸರ್ವೆ ನಂಬರ್ ಅಲ್ಲಿ ಅಡಿಕೆ ಬೆಳೆ ರೆಕಾರ್ಡ್ ಆಗಿದ್ರೆ ಆ ಅಡಿಕೆಗೆ ಇರುವಂತ ಸಾಲವನ್ನು ಕೊಡುವಂಥದ್ದು, ಇಲ್ಲ ಭತ್ತ ರೆಕಾರ್ಡ್ ಆಗಿದ್ರೆ ಭತ್ತಕ್ಕೆ ಇರುವಂಥದ್ದು ಕೊಡುವಂಥದ್ದು. ಸ್ಕೇಲ್ ಆಫ್ ಫೈನಾನ್ಸ್ ಕೂಡ ಚೇಂಜಸ್ ಆಗ್ತದೆ. ಟೋಟಲಿ ಸರ್ಕಾರಗಳಿಗೆ ಅಥವಾ ಆಡಳಿತ ಮಾಡುವವರಿಗೆ ನೇರವಾಗಿ ಸಮಸ್ಯೆಗಳಾಗದ ರೀತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ ಅಂತ ಹೇಳುವಂಥದ್ದು.